ಕಣ್ಣು ಹಾಯಿಸಿದಷ್ಟು ವಿಶಾಲವಾದ ಗದ್ದೆಯಲ್ಲಿ ನಡುಬಗ್ಗಿಸಿ ಭತ್ತದ ಕಟಾವಿನಲ್ಲಿ ತೊಡಗಿರುವ ಯುವಕ ಯುವತಿಯರು. ಈ ದೃಶ್ಯ ಈಗೆಲ್ಲ ಕಾಣೋಕೆ ಸಾಧ್ಯ ಇದೆ ಅಂತಿದೆ ಈ ಸ್ಟೋರಿ. ಎತ್ತ ನೋಡಿದರೂ ಬಂಗಾರದಂತೆ ಹೊಳೆಯುವ ಭತ್ತದ ತೆನೆ. ಕಟಾವಿಗೆ ಸಿದ್ಧವಾದ ಗದ್ದೆಯಲ್ಲಿ ಬೆಳ್ಳಕ್ಕಿಗಳಂತೆ ಸಮವಸ್ತ್ರಧಾರಿಗಳಾಗಿ ಕಾಣಿಸುತ್ತಿರುವ ಜನಮಂದೆ. ನಗುತ್ತಾ ನಲಿಯುತ್ತಾ ಕತ್ತಿಯಿಂದ ಪರಪರನೆ ಭತ್ತ ಕಟಾವು ಮಾಡುತ್ತಿರುವ ಯುವಕ ಯುವತಿಯರು. ಮಾಡರ್ನ್ ಯುಗದಲ್ಲೂ ಭತ್ತ ಕಟಾವಿನ ಕೆಲಸದಲ್ಲಿ ಯುವ ಮನಸ್ಸುಗಳ ಅದ್ಭುತ ಉತ್ಸಾಹ ಕಂಡುಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಅನಂತೋಡಿ ದೇವರ ಗದ್ದೆಯಲ್ಲಿ 1000ಕ್ಕೂ ಅಧಿಕ ಜನ ಕೃಷಿ ಕಾರ್ಯ ಮಾಡಿ ಸಂಭ್ರಮಿಸಿದ್ದಾರೆ. ಉದ್ಯಮಿ ಮೋಹನ್ ಕುಮಾರ್ ನೇತೃತ್ವದ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭತ್ತದ ಗದ್ದೆಯಲ್ಲಿ ಕಟಾವು ಕಾರ್ಯ ಮಾಡಿ ಸಂಭ್ರಮಿಸಿದ್ದಾರೆ. ಹಬ್ಬದ ವಾತಾವರಣದಲ್ಲಿ ಉಜಿರೆಯ ಎಸ್ಸಿಎಂ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಭತ್ತ ಕಟಾವು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿತ್ತು. ಸುಮಾರು 4.5 ಎಕರೆ ಗದ್ದೆಯಲ್ಲಿ ಬೆಳೆದ ಭತ್ತ ತೆನೆ ತುಂಬಿ ಸಮೃದ್ಧವಾಗಿ ಬೆಳೆದು ನಿಂತಿದೆ. ಯುವಕ ಯುವತಿಯರನ್ನು ಮರಳಿ ಮಣ್ಣಿಗೆ ಕರೆತರುವ ಅಪರೂಪದ ಪ್ರಯತ್ನ ಸಫಲವಾಗಿದೆ. ಸಾಂಪ್ರದಾಯಿಕ ಶೈಲಿಯ ಉಡುಗೆಯನ್ನು ತೊಟ್ಟು ತಲೆಗೆ ಮುಟ್ಟಾಳೆ, ಕೈಯಲ್ಲಿ ಕತ್ತಿಯನ್ನು ಹಿಡಿದು ಗದ್ದೆಗೆ ಇಳಿದ ಯುವಕ ಯುವತಿಯರ ತಂಡ ಬಿಸಿಲಿನ ಬೇಗೆಗೂ ಸಂಭ್ರಮದಿಂದ ಭತ್ತ ಕಟಾವು ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ ಗದ್ದೆ ಇದಾಗಿದ್ದು ಈ ಬಾರಿ ಯುವ ಜನರಿಗೆ ಕೃಷಿ ಬದುಕನ್ನು ತಿಳಿಸಬೇಕೆಂಬ ಉದ್ದೇಶದಿಂದಲೇ ಸಂಪೂರ್ಣ ಬಳಸಲಾಗಿತ್ತು. ಉಳುವೆ, ಗೊಬ್ಬರ, ನಾಟಿ ಮಾಡುವುದರಿಂದ ಹಿಡಿದು ಇದೀಗ ಕಟಾವು, ತೆನೆಯಿಂದ ಭತ್ತವನ್ನು ಬೇರ್ಪಡಿಸುವ ಎಲ್ಲ ಕೆಲಸಗಳನ್ನು ಯುವಕರೇ ಮಾಡಿದ್ದು ವಿಶೇಷ. ಭತ್ತದ ಕೆಲಸಕ್ಕೆ ಊರಿನ ಅನುಭವಿ ಹಿರಿಯ ಕೃಷಿಕರು ಸಾಥ್ ನೀಡಿದ್ರು. ಗದ್ದೆಯಿಂದ ಭತ್ತದ ತೆನೆಯನ್ನು ಹೊತ್ತು ತಂದು ದೇವಸ್ಥಾನದ ಎದುರು ಸಾಂಪ್ರದಾಯಿಕ ಶೈಲಿಯಲ್ಲಿ ಭತ್ತವನ್ನು ಬೇರ್ಪಡಿಸುವ ಕಾರ್ಯವೂ ನಡೆದಿದೆ. ಗದ್ದೆಗಳೆಲ್ಲ ಹಡಿಯಲು ಬಿದ್ದು ನಾಶವಾಗುತ್ತಿರುವ ಸಂದರ್ಭದಲ್ಲಿ ಮತ್ತೆ ಮಣ್ಣಿನ ಮಹತ್ವವನ್ನು ತಿಳಿಸುವ ಕೆಲಸವನ್ನು ಬದುಕು ಕಟ್ಟೋಣ ಸಂಸ್ಥೆ ಮಾಡುತ್ತಿದೆ. 4.5 ಎಕರೆ ಗದ್ದೆಯಲ್ಲಿ ಬೆಳೆದ ಭತ್ತವನ್ನು ಅಕ್ಕಿ ಮಾಡಿ ಮುಂದೆ ದೇವಸ್ಥಾನಗಳ ಅನ್ನದಾನವನ್ನು ದೇವರ ನೈವೇದ್ಯಕ್ಕೆ ಬಳಸಲಾಗುತ್ತದೆ. ಬೈಹುಲ್ಲನ್ನು ಸ್ಥಳೀಯ ಗೋಶಾಲೆಗೆ ನೀಡಲಾಗಿದೆ. ಒಟ್ಟಿನಲ್ಲಿ ಕೃಷಿ ಬದುಕಿನ ಸುಂದರ ಕ್ಷಣಗಳು ಮರೆಯಾಗುತ್ತಿರುವ ಸಂದರ್ಭದಲ್ಲಿ ಉಜಿರೆಯ ಅನಂತೋಡಿಯ ಪರಿಸರ ಕಳೆದುಹೋದ ಕೃಷಿ ಸಂಸ್ಕೃತಿಯನ್ನು ನೆನಪಿಸುವಂತೆ ಮಾಡಿದೆ. ಭಾರತದ ಮೂಲ ಕೃಷಿ ಪರಂಪರೆಯನ್ನು ಉಳಿಸಿ ಬೆಳೆಸುವ ಈ ಪ್ರಯತ್ನ ಶ್ಲಾಘನೀಯವಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಜಿರೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.